ಆಂಗ್ಲ ಮಾಧ್ಯಮ ಶಾಲೆಯ 2018-19ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಶಾಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯನೆ ಅಶ್ವಿನಿ ಶೆಣೆಯವರು ಸ್ವಾಗತಿಸಿದ್ರು. ಧ್ವಜಾರೋಹಣವಾದ ನಂತರ ದೀಪ ಬೆಳಗಿಸುವುದರ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಲಾಯಿತು. ಕ್ರೀಡಾ ಮಂತ್ರಿ ಕುಮಾರಿ ಜ್ಞಾನವಿ ಅವರು ಕ್ರೀಡಾ ಪ್ರತಿಜ್ಞೆಯನ್ನ ನೀಡಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಹಿತೇಂದ್ರ ಕೊಟ್ಟಾರಿ ಅವರು ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಅತ್ಯಗತ್ಯ. ಕಾರಣ ಕ್ರೀಡೆ ಬದುಕಿನ ಪಾಠವನ್ನ ಕಲಿಸುತ್ತದೆ ಎಂದು ಹೇಳಿದ್ರು. In sports day, I believe everybody won't get the medal or the first prize, but still, those who lose today, it's not that tomorrow you can't win, and today who wins is tomorrow they may lose also. So in life, this is a cycle: winning, losing, winning, losing. So don't be disheartened. I won, he lose, and all. You try your level best to achieve your. ಇನ್ನು ಶಾಲಾ ಶೈಕ್ಷಣಿಕ ಸಮಿತಿಯ ಸಂಚಾಲಕರಾದ ರಾಜನ್ ಬಲ್ದೇವ್ ಅವರು ಕ್ರೀಡಾಳುಗಳಿಗೆ ಶುಭ ಹಾರೈಸಿದ್ರು. It is not only your studies. I don't say that only study. No. You have to be more practical in life, and sports is one of the mediums by which you can learn lot of things in life. Your personality also improves, plus many benefits you get. So don't keep anything else in mind that no, I cannot be the first winner, second winner. No, just. ಬಳಿಕ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ವೇದಿಕೆಯಲ್ಲಿ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ರೆಹಮತುಲ್ಲಾ ಖಾದರ್, ಶೈಕ್ಷಣಿಕ ಸಮಿತಿಯ ಸದಸ್ಯರುಗಳಾದ ಕಲ್ಲೇಶ್, ಪಂಕಜ್ ವಾಸಿನಿ, ಶ್ರೀಮತಿ ಶರ್ಮಿಳಾ, ಶ್ರೀಮತಿ ಅವನಿ, ಶಿಕ್ಷಕಿ ಪದ್ಮಾ, ಸೌಮ್ಯ ಶೆಟ್ಟಿ, ದೈಹಿಕ ಶಿಕ್ಷಕರಾದ ಮೊಹಮ್ಮದ್ ರಜಾಕ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ V4 News 24/7 ಮಂಗಳೂರು.